ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಕುಡ್ಲ ವಾಹಿನಿಯಿಂದ ನಡೆಸಲಾಗುವ ಗೂಡು ದೀಪ ಪಂಥ ನವೆಂಬರ್ 1ರಂದು ಸಂಜೆ 4 ಗಂಟೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯಲಿದೆ. ಸಾಂಪ್ರದಾಯಿಕ, ಆಧುನಿಕ ಹಾಗೂ ವಿಶೇಷ ಮಾದರಿ ಎಂಬ 3 ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಹರೀಶ್ ಬಿ ಕರ್ಕೇರ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಪ್ರತಿಯೊಂದು ವಿಭಾಗದಲ್ಲೂ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆಯುವ ಗೂಡು ದೀಪಗಳಿಗೆ ಚಿನ್ನದ ಪದಕವನ್ನು ಹಾಗೂ ತೃತೀಯ ಸ್ಥಾನ ಪಡೆಯುವ ಗೂಡು ದೀಪಗಳಿಗೆ ಬೆಳ್ಳಿಯ ಪದಕವನ್ನು ಬಹುಮಾನವಾಗಿ ನೀಡಲಾಗ್ತಾ ಇದೆ. 100ಕ್ಕಿಂತಲೂ ಹೆಚ್ಚು ಮೆಚ್ಚುಗೆ ಪಡೆದ ಸ್ಪರ್ಧಾರ್ಥಿಗಳಿಗೆ ಪ್ರೋತ್ಸಾಹಕ ಬಹುಮಾನಗಳ ಜೊತೆಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ತುಳುನಾಡಿನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ. ಸಮಾಜದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯರನ್ನ ಗುರುತಿಸಿ ನಮ್ಮ ತುಳುವೆರೆ ಎಂಬ ಪ್ರಶಸ್ತಿಯ ಜೊತೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆಗೈದ ಸಾಧಕರಿಗೆ ನಮ್ಮ ಕುಡ್ಲ ಪ್ರಶಸ್ತಿ ಮತ್ತು ಬಿಪಿ ಕರ್ಕೇರ ವಿಶೇಷ ಪ್ರಶಸ್ತಿ ಹಾಗೂ ಬಾಲ ಪ್ರತಿಭೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಎಂದರು. ಗೋಲ್ಡ್ ಪಿಂಚ್ ಹೋಟೆಲ್ ಮಾಲಕ ಹಾಗೂ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಕೊರಂಗ್ರಪಾಡಿ ಪ್ರಕಾಶ್ ಶೆಟ್ಟಿ ಇವರಿಗೆ ನಮ್ಮ ತುಳುವೆರು ಪ್ರಶಸ್ತಿ, ಶೆಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸಂಸ್ಥೆಯ ಮಾಲೀಕ ಗೋವಿಂದ ಬಾಬು ಪೂಜಾರಿ ಹಾಗೂ ಬೋಳಿಯರ್ ಕುಂಟಲಗಿರಿಯ ಕದಂಬವನದ ರೂವಾರಿ ಮಾಧವ ಉಳ್ಳಾಲ ಇವರಿಗೆ ನಮ್ಮ ಕುಡ್ಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. 40 ವರ್ಷಗಳಿಂದ ಭೂತಾರಾಧನೆಯ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ತುಳುವ ಸಿರಿ ಬಿರುದಾಂಕಿತ ದೇಜಪ್ಪ ಬಾಚಕೆರೆ ಇವರಿಗೆ ನಮ್ಮ ಕುಡ್ಲ ಜಾನಪದ ಪ್ರಶಸ್ತಿ 2021 ನೀಡಲಾಗುತ್ತೆ. ಉಡುಪಿ ಜಿಲ್ಲೆ ಕೊಡಂಕೂರಿನ ಪ್ರಸಿದ್ಧ ನಾಟ್ಯ ವೈದ್ಯ ಶ್ರೀನಿವಾಸ ಪೂಜಾರಿ ಇವರಿಗೆ ನಮ್ಮ ಕುಡ್ಲ ನಾಟ್ಯ ವೈದ್ಯ ಪ್ರಶಸ್ತಿ, ವಿವೇಕ್ ರಾಜ್ ಪೂಜಾರಿ ಇವರಿಗೆ ನಮ್ಮ ಕುಡ್ಲ ಯುವ ಉದ್ಯಮಿ ಪ್ರಶಸ್ತಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕ್ಕೆ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿಯನ್ನ ಈ ಬಾರಿ ಕೊಟ್ಟು ಗೌರವಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭ ನಿರ್ದೇಶಕರಾದ ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ಲೀಲಕ್ಷ ಬಿ ಕರ್ಕೇರ, ನಮ್ಮ ಕುಡ್ಲ ಸಂಸ್ಥೆಯ ಸಿಒಒ ಕದ್ರಿ ನವನೀತ ಶೆಟ್ಟಿ ಹಾಗೂ ದಯಾನಂದ ಕಟೀಲ್ ಉಪಸ್ಥಿತರಿದ್ದರು. 1999ರಿಂದ ಶುರುವಾದಂಥ ನಮ್ಮ ಕುಡ್ಲ ಚಾನೆಲ್ ಅದೇ ವರ್ಷದಿಂದ ಗೂಡು ದೀಪ ಸ್ಪರ್ಧೆಯನ್ನು ನಾವು ಪ್ರತಿ ವರ್ಷ ಆಯೋಜಿಸ್ತಾ ಬಂದಿದ್ದೇವೆ. ಮೊದಲಿನಿಂದಲೂ ಹೆಚ್ಚೆಚ್ಚು ಸ್ಪರ್ಧಾರ್ಥಿಗಳನ್ನು ಆಕರ್ಷಿಸುವಲ್ಲಿ ನಮ್ಮ ಪ್ರಯತ್ನ ಯಶಸ್ವಿಯಾಗಿದೆ. ಕಳೆದ ವರ್ಷ ಈ ಕೋವಿಡ್ನಿಂದಾಗಿ ನಮಗೆ ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ. ಈ ವರ್ಷ ನವೆಂಬರ್ 1 ರಾಜ್ಯೋತ್ಸವದಂದು ಶ್ರೀಕ್ಷೇತ್ರ ಕುದ್ರೋಳಿಯಲ್ಲಿ ಈ ಸ್ಪರ್ಧೆಯನ್ನು ಆಯೋಜಿಸುತ್ತೇವೆ. ದೀಪಾವಳಿ ಹಬ್ಬದ ಸಂದರ್ಭ ಇಲ್ಲಿಲ್ಲಡೆ ಬಿತ್ತಲು ಗೂಡು ದೀಪ ಮಲ್ತೋದಿದ್ದೇವೆ, ಅವೇನು ಅಕ್ಕಡುದಿದ್ದೇವೆ. ದೀಪಾವಳಿದ ಸಂದರ್ಭ ಗೂಡು ದೀಪ ಮಲ್ಪುನೇ ಒಂಜಿ ಸಂಭ್ರಮ. ಅವು ಕಾರಣಾಂತರ ಆ ಒಂಜಿ ಕಲೆ ಒಂಜಿ ಅವನತಿದ ಹಂತಡುಪ್ಪುನಂಚಿನ ಒಂಜಿ ಕೊಟ್ಟು ಆ ಕಾಲಘಟ್ಟದಲ್ಲಿ ನಮ್ಮ ಕುಡ್ಲ ಗೂಡು ದೀಪ ಸ್ಪರ್ಧೆ ಬಂತಿನಂಚಿನ ಒಂಜಿ ವಿಭಾಗನ ಒಂಜಿ ಹೊಸ ದಿಕ್ಕದ ಆಲೋಚನೆ ಮಾಡ್ತದೆ. ಆಧುನಿಕ, ಸಾಂಪ್ರದಾಯಿಕ ಬೊಕ್ಕ ಪ್ರತಿಕೃತಿ ಬಂತಿನಂಚಿನ ಮೂಜಿ ವಿಭಾಗದ ಪಂಥ ನಡಪುಡು. ಪ್ರಥಮ ದ್ವಿತೀಯ ಬಹುಮಾನ ಬಂಗಾರದ ಪದಕ, ತೃತೀಯ ಬಹುಮಾನ ಒಳ್ಳಿದ ಪದಕ ಕೊಟ್ಟು ಪ್ರೋತ್ಸಾಹಕ ಬಹುಮಾನಲು. ಈ ಬಹುಮಾನದ ಸಂಖ್ಯೆ ಒಟ್ಟು 90 ಬಹುಮಾನಗಳುಂಟು. 90 ಬಹುಮಾನ ತಿಕ್ಕೊಡುಂದಾಂಡ ಎಂಕೆಲ್ಲ ನಿರೀಕ್ಷೆ 400-500 ಗೂಡು ದೀಪలు ಬರ್ಕೊಂಡು ಆ ಸ್ಪರ್ಧಾಳುಗಳು ಬಂದಾಗ ಒಂಜಿ ಶೇಕಡ 20% 30% ಜನಕ್ಲೆಗಿ ಸ್ಪರ್ಧಾಳು ನಕಲಿಗೆ ಇನಾಮು ಗೆದ್ದುನಂಚಿನ ಅವಕಾಶ ఒక ఏర్ల బజికైట్ పోరెంచి అకిలేకి ప్రతి ఒరిగ్ల స్మరణిಗೆ ಕೊಡ್ತು ಪ್ರತಿ ಒಂಜಿ ಸ್ಪರ್ಧಾಳುಗಳ ಗೂಡು ದೀಪ ಕೊನಬತ್ತಿನಕ್ಕೆ ಒಂಜಿ ದಾಖಲೆ ಆಪಿಲೆಕ್ಕ ಅಕಿಲೇಗೆ ಬಜಿಕೈಟ್ ಪೋಯರೆಂಚಿ ಅಕಿಲೇಗೆ ನೆಂಪುದ ಕಾಣಿಕೆ ಚೀಪದ ತಿನಸ್ತ ಪೊಟ್ಟಣ ಒಂದೇನು ಪೂರ ದೇವಸ್ಥಾನದ ಪ್ರಸಾದ ಒಂದೇನು ಪೂರ ಕೊಡ್ತು ಅಕೆಲ್ನ ಕಡಪುಡ್ನಂಚಿನ ಒಂಜಿ ವ್ಯವಸ್ಥೆ. ಈ ಸಲ ನಮ್ಮ ತುಳುವೇರು ಪ್ರಶಸ್ತಿ ಒಂದೇನು ಪ್ರತಿಷ್ಠಿತ ಪ್ರಶಸ್ತಿನ ಗೋಲ್ಡ್ ಪಿಂಚ್ದ ಪ್ರಕಾಶ್ ಶೆಟ್ಟಿ ಕೊಡೋದಿಲ್ಲ. ಅಂಚನೆ ನಮ್ಮ ಕುಡ್ಲ ಪ್ರಶಸ್ತಿ ಜಾನಪದ ಕ್ಷೇತ್ರದ ದೇಜಪ್ಪ ಬಾಚಕೆರೆ. ಅಂಚನೆ ನಮ್ಮ ಕುಡ್ಲ ಸಾಧಕ ಪ್ರಶಸ್ತಿನ ಗೋವಿಂದ ಬಾಬು ಪೂಜಾರಿ. ಅಂಚನೆ ವೃಕ್ಷ ಮಿತ್ರ ಪ್ರಶಸ್ತಿನ ನಮ್ಮ ಮಾಧವ ಉಳ್ಳಾಲ್. ಅರೆಗೆ ನಮ್ಮ ಕುಡ್ಲ ಪರಿಸರ ಪ್ರಶಸ್ತಿ ಕೊರ್ಪ ಅಂಚನೆ ಒಂಜಿ ನಾಟಿ ವೈದ್ಯರಾಯಿನ
ಶ್ರೀನಿವಾಸ್ ಪೂಜಾರಿ ಕೊಡಂಕೂರು ಅರೆಗೆ ನಮ್ಮ ಕುಡ್ಲ ನಾಟಿ ವೈದ್ಯ ಪ್ರಶಸ್ತಿ ಅಂಚನೆ ಯುವ ಉದ್ಯಮಿ ವಿವೇಕ್ ರಾಜ್ ಪೂಜಾರಿ ಪನಾಮ ಗ್ರೂಪದ ಗುರುಕಾರೆ ಅರೆಗೆ ನಮ್ಮ ಕುಡ್ಲ ಯುವ ಉದ್ಯಮ ಪ್ರಶಸ್ತಿನೇ ಅಂಚನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೋವಿಡ್ ಸಂಕಷ್ಟದ ಸಂದರ್ಭ 450 ಹೆಚ್ಚಿನ ಈ ಕೋವಿಡ್ ಅಂತ್ಯ ಸಂಸ್ಕಾರ ಮಲ್ದಿನ ಆ ಒಂದು ಸೇವೆನೇ ಗುರುತು ಮತ್ತೊಂದು ಬಿಪಿ ಕರ್ಕೆರ ಪ್ರಶಸ್ತಿನೇ ಈ ಸಂಸ್ಥೆಗೆ ಕೊರೊಂದುಲ್ಲ.